poli 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 ಹೊಸಕುರಲೆ 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 ಹೊಸಕುರಲೆ. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲ ಮಾತಾ ಮೊಗ್ಗೆಡೆದುಕೊಂಡು ಹೊಸಕುರದ ಇಣಿತ ಸುದ್ದಿಗೊಂಜಲಿನ ಶುರು ಮಂತೊಂದಿಲ್ಲ. ಸುದ್ದಿಗೊಂಜಲಿಗೆ ಸ್ವಾಗತ. ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವತಿರ್ದು ಅಯೋಧ್ಯೆ ತೀರ್ಥಕ್ಷೇತ್ರದ ಬೈದಿನ ಪವಿತ್ರ ಮಂತ್ರಾಕ್ಷತೆಯನ್ನು ಬೇತೆ ಬೇತೆ ಕೇಂದ್ರಗಳ ಮೂಲಕ ಇಲ್ಲಿಲ್ಲಡೆ ವಿತರಿಸುವ ಕಾರ್ಯಕ್ರಮನ ಕುಡ್ಲ ಬಾಳಂಬಟ್ ಸಭಾಂಗಣ ಸೋಮವಾರ ಅಟ್ಟನೆ ಮಲ್ತದಿತ್ತೇರು. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವತಿರ್ದು ಅಯೋಧ್ಯೆ ತೀರ್ಥಕ್ಷೇತ್ರದ ಬತುಪ್ಪುನ ಮಂತ್ರಾಕ್ಷತೆಯನ್ನು ಇಲ್ಲಿಲ್ಲಾಗ ಮುಟ್ಟಾವನ ಅಭಿಯಾನ ಜನವರಿ 1 ತಾರೀಕಿರ್ದು 15 ತಾರೀಕು ಮುಟ ನಡಪೆರವುಂಡು. ಈ ಪವಿತ್ರ ಮಂತ್ರಾಕ್ಷತೆಯನ್ನು ಬೇತೆ ಬೇತೆ ಕೇಂದ್ರಗಳಿಗೆ ವಿತರಿಸಾವನ ಕಾರ್ಯಕ್ರಮಗ್ ಕುಡ್ಲದ ಬಾಳಂಬಟ್ ಹಾಲ್ಡ್ ಸೋಮವಾರ ಚಾಲನೆ ಕುರಿಯರು. ಚಿತ್ರಾಪುರ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದರು ಕಾರ್ಯಕ್ರಮಕ್ಕೆ ಚಾಲನೆ ಕುರಿದು ಅವ್ಯತು ಜನಕ್ಲಿನ ತ್ಯಾಗ ಹೋರಾಟರ್ದು ರಾಮ ಮಂದಿರ ನಿರ್ಮಾಣ ಆವೊಂದುಂಡು. ರಾಮಲಕನೆ ಬದುಕುನ ಮೂಲಕ ಧರ್ಮಾಚರಣೆ ಮಲ್ಪೊಡು. ಅಯೋಧ್ಯೆಡು ರಾಮದೇವೇರನ ಪ್ರಾಣ ಪ್ರತಿಷ್ಠೆ ನಡಪುನಪಗ ವಿಶೇಷವಾದ ರಾಮನಾಮ ಜಪ ಸೇರ್ಲಕ ಬೇತೆ ಬೇತೆ ರೀತಿಡ್ ರಾಮನ ಆರಾಧನೆ ಮಲ್ಪೊಡು ಪಣದು ತೆರಿಪಾದು ಆಶೀರ್ವಚನ ಕುರಿಯರು. ಸುರತ್ಕಲ್ ನಗರ, ಆಮೇಲೆ ಕಾವೂರು ನಗರ, ಕಾವೂರು ನಗರ, ಕಾವೂರು, ಆಮೇಲೆ ಕೋಡಿಕಲ್ ನಗರ, ಸುರತ್ಕಲ್ ನಂತರ ಕಾವೂರು, ಕಾವೂರಿನ ನಂತರ ಕೋಡಿಕಲ್, ಕಾವೂರಿನ ನಂತರ ಕೋಡಿಕಲ್, ಕಾವೂರು, ರಾಮ ಅಂತ ಹೇಳಿದ್ರೆ ಧರ್ಮ, ಧರ್ಮ ಅಂತ ಹೇಳಿದ್ರೆ ರಾಮ. ಅದರಿಂದ ನಾವೆಲ್ಲ ರಾಮ ಜನ್ಮಭೂಮಿಗೆ ಆ ದಿವಸ ಹೋಗುವುದಕ್ಕಾಗುವುದಿಲ್ಲ. ಅದರಿಂದ ಅದರ ಮೊದಲು ನಾವೆಲ್ಲ ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಅವತ್ತಿನ ದಿವಸ ವಿಶೇಷವಾಗಿ ನಾವು ರಾಮನಾಮ ಜಪವನ್ನು ಅದರೊಟ್ಟಿಗೆ ಅನೇಕ ರೀತಿಯಾದಂತಹ ಸಂಘಟನೆಗಳಿಂದ ಕೆಲಸವನ್ನು ನಾವು ರಾಮನ ಆರಾಧನೆಯನ್ನು ಮಾಡಿದ್ವಿ ಹೇಳಿದರೆ ರಾಮನನ್ನೇ ನಾವು ಆರಾಧನೆ ಮಾಡಿದ ಆಗ್ತದೆ. ಯಾಕಂದರೆ ಧರ್ಮವನ್ನು ಆರಾಧನೆ ಮಾಡಿದರೆ ರಾಮನನ್ನು ಆರಾಧನೆ ಮಾಡಿದ ಹಾಗೆ. ಆದ್ದರಿಂದ ಅಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ. ಇವತ್ತಿನ ದಿವಸ ಮಂತ್ರಾಕ್ಷತೆಯ ವಿತರಣೆ ನಡೀತದೆ. ಆದ್ದರಿಂದ ಮಂತ್ರಾಕ್ಷತೆ ಅಂತ ಹೇಳಿದರೆ ಏನು ಅಂತ ಹೇಳಿ ನಮಗೆ ಗೊತ್ತಿರಬೇಕು. ಆ ಪದದ ಅರ್ಥ ಏನು ಅಂತ ಹೇಳಿದರೆ ಅಕ್ಷತ, ಮಂತ್ರ ಅಕ್ಷತ ಅಂಥೇಳಿ. ಅದನ್ನು ಇನ್ನೂ ಬಿಡಿಸಿದರೆ ಕ್ಷತ ಅಂಥೇಳಿ, ಅದರ ಒಂದು ಕ್ಷತ ಅಂತ ಹೇಳಿದರೆ ತುಂಡು ಅಂಥೇಳಿ ಅರ್ಥ, ಗಾಯ ಅಂಥೇಳಿ ಅರ್ಥ. ಅಕ್ಷತ ಅಂತ ಹೇಳಿದರೆ ತುಂಡಿಲ್ಲದ್ದು ಅಂತ, ಗಾಯ ಇಲ್ಲದ್ದು ಅಂತ ಹೇಳಿ ಅರ್ಥ. ಅಕ್ಷತ ಅಂತ ಹೇಳಿದರೆ ಅದು ಇಡೀ ಪರಿಪೂರ್ಣವಾದದ್ದು ಅಂತೇಳಿ ಅರ್ಥ. RSS ಸಹ ಕಾರ್ಯವಾಹಿರು PS ಪ್ರಕಾಶ್ ಪಾತಿರಂದು ಅಯೋಧ್ಯೆಡು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠೆ ಜನವರಿ 22 ತಾರೀಕಿಗೆ ನಡಪೆರುಂಡು. ಆ ದಿನ ಅಯೋಧ್ಯ ಕ್ಷೇತ್ರಡು ಆರಿಸಾಯಿನ ಸಾಧು ಸಂತೇರು, ಕುಶಲ ಕರ್ಮಿಲು, ಕರ ಸೇವಕಿರು, ಅಧಿಕಾರುಲು ಸೇರ್ಲಕ 10,000 ಜನ ಮಾತ್ರ ಉಪ್ಪೇರು. ಸರ ಸಂಘ ಚಾಲಕ್ ಮೋಹನ್ಜಿ ಭಾಗವತ್, ಪ್ರಧಾನಮಂತ್ರಿ ನರೇಂದ್ರ ಮೋದಿಯರು, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಭಾಗವಹಿಸಿರುವಲ್ಲೆರು. ಆನಿ ಮಾತಾ ಹಿಂದುಲು ತಂಕ್ಲನೆ ಇಲ್ಲಡು ಬಯ್ಯಡು ಕನಿಷ್ಠ 5 ದೀಪನ ಬೆಳಗಾವಡು. ಉತ್ತರ ದಿಕ್ಕಿಗೆ ಅಯೋಧ್ಯದ ಕಡೆಗೂ ಮೋನೆ ಮಲ್ತದ ಆರತಿ ಬೆಳಗಾವಡು ಪಂಡ ತೆರಿಪಾಯರು. ಬೂತ್ ಶಹ ಪಟ್ಟಿ ಮಾಡಿ ಪ್ರತಿ ಮನೆಗೆ ನಾವು ತಲುಪಬೇಕು. ತಾಯಂದಿರು ಇರಬೇಕು, ಪ್ರತಿ ಗುಂಪಿನಲ್ಲಿ ತಾಯಂದಿರು ಇರಬೇಕು, ತರುಣರು ಇರಬೇಕು, ಹಿರಿಯರು ಇರಬೇಕು. ಅಲ್ಲಿ ಯಾರಾದರೂ ಕರಸೇವೆಗೆ ಹೋಗಿದ್ರೆ ಅವರಿಗೆ ಗೌರವಿಸಬೇಕು, ಅವರಿಗೆ ಮಂತ್ರಾಕ್ಷತೆ ಕೊಟ್ಟು ಆಶೀರ್ವಾದ ತಗೊಳ್ಬೇಕು. 22ನೇ ತಾರೀಕು ಸಾಯಂಕಾಲ ಪ್ರತಿ ಮನೆಯಲ್ಲಿ 5 ದೀಪವನ್ನಾದರೂ ಕನಿಷ್ಠ ಬೆಳಗಬೇಕು. ದೀಪಾವಳಿಯ ರೀತಿ ದೀಪವನ್ನು ಬೆಳಗಿಸ್ಬೋದು ಮನೆಗಳಲ್ಲಿ.
ಮತ್ತು ದೀಪವನ್ನು ಬೆಳಗಿದ ಮೇಲೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಆ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನ ಅಯೋಧ್ಯೆಯ ಕಡೆಗೆ ಮುಖ ಮಾಡಿ ನಾವೆಲ್ಲರೂ ಒಂದು ಆರತಿಯನ್ನು ಬೆಳಗಬೇಕು. ಇದಿಷ್ಟು ಕೇಂದ್ರದಿಂದ ಬಂದಿರತಕ್ಕಂಥ ಸೂಚನೆ. ಅದಕ್ಕಾಗಿ ಇವತ್ತು ಆ ಮಂತ್ರಾಕ್ಷತೆಯನ್ನು ನಾವು ಇವತ್ತು ಇಲ್ಲಿಂದ ಸ್ವೀಕಾರ ಮಾಡ್ತಾ ಇದ್ದೀವಿ 10 ನಗರಗಳಿಗೆ. ಇನ್ನು 10 ನಗರಗಳ ಉಪವಸತಿ ಪ್ರಮುಖರುಗಳ ಉಪವಸತಿಯ 10 ಜನ ಕಾರ್ಯಕರ್ತರ ಸಭೆಯನ್ನು ಆಯಾಯ ನಗರಗಳಲ್ಲಿ ಮಾಡಬೇಕು. ಅಲ್ಲಿಂದ ಈ ಮಂತ್ರಾಕ್ಷತೆಯನ್ನು ವಸತಿ ಉಪವಸತಿಗೆ ತನಕ ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ. ಅದೇ ರೀತಿ ಕರಪತ್ರ ಮತ್ತು ಭಾವಚಿತ್ರವನ್ನು ಅಲ್ಲಿ ಕೊಡ್ತಾರೆ. ಆಮೇಲೆ ಉಪವಸತಿಯ ತಂಡ ಅದರ ಬೈಠಕನ್ನು ಮಾಡಿ 7ನೇ ತಾರೀಕು 1ನೇ ತಾರೀಕಿನ ಉದ್ಘಾಟನೆ ಹೇಗೆ, 7ನೇ ತಾರೀಕಿನ ಸಂಪೂರ್ಣ ಮನೆಗಳನ್ನು ತಲುಪುವುದು ಹೇಗೆ, ಇವತ್ತಿನ ದಿನ ಇಡೀ ಜನ ಈ ವಿಚಾರವನ್ನು, ಶ್ರೀರಾಮನ ವಿಚಾರವನ್ನು, ಹಿಂದುತ್ವದ ವಿಚಾರವನ್ನು ಜನ ಕಾಯ್ತಾ ಇದ್ದಾರೆ. ತಲುಪಿಸಲಿಕ್ಕೆ ಬೇಕಾದಂಥ ಕಾರ್ಯಕರ್ತರು ನಮ್ಮ ಹತ್ರ ಇದ್ದಾರಾ? ಬನ್ನಿ, ಹಿಂದೂ ಕಾರ್ಯಕರ್ತರ ಬನ್ನಿ, ಹಿಂದೂ ಸಂಘಟನೆಯ ಕಾರ್ಯಕರ್ತರ ಬನ್ನಿ, ಹಿಂದೂ ವಿಚಾರ ಹೇಳ್ತೀರಾ ಬನ್ನಿ, ನಿಮಗೋಸ್ಕರ ಕಾಯ್ತಾ ಇದ್ದೇವೆ ಅಂತ ದೇಶದ 100 ಕೋಟಿ ಜನ ಇವತ್ತು ನಮ್ಮನ್ನು ಕಾಯ್ತಾ ಇದ್ದಾರೆ. ನಾವು ತಲುಪಿಸಲಿಕ್ಕೆ ಶಕ್ತಿ ಇದೆಯಾ ನಮ್ಮ ಹತ್ರ? ಅವರ ಬಳಿ ಹೋಗ್ತೀವ, ನಮ್ಮ ವಿಚಾರವನ್ನು ಹೇಳ್ತೀವ, ಹೇಳಿದರೆ ಸಾಕು ಅವ್ರು ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಮುಂದಿನ ದಿನ ಅದು ನಿಶ್ಚಿತವಾಗಿ ಕೇಸರಿಯ ಬಾವುಟಗಳು ದೇಶದ ಮೂಲೆ ಮೂಲೆಗಳಲ್ಲಿ ಹಳ್ಳಿಗಳಲ್ಲಿ ಹಾರಾಡುವಂಥ ದಿನ. ಯಾವಾಗ ಹಾರಾಡುತ್ತೆ ಅಂದರೆ ಆ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠೆ ಅದರ ಒಂದು ಮೈಲುಗಲ್ಲದು, ಮುಖ್ಯವಾಗಿರ್ತಕ್ಕಂಥ ಒಂದು ತಿರುವು ಅದು. ಈಗಲೇ ಹಾರಾಡಲಿಕ್ಕೆ ಪ್ರಾರಂಭ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಸುಸಂಸ್ಕೃತವಾದಂತಹ ಸುಸಂಘಟಿತವಾಗಿರತಕ್ಕಂಥ ಒಂದು ಸಮಾಜವನ್ನು ಕಟ್ಟುವ ಒಂದು ಅತ್ಯಂತ ಅಪೂರ್ವವಾದ ಕ್ಷಣಕ್ಕೆ ಈ ಮಂತ್ರಾಕ್ಷತೆಯನ್ನು ತಲುಪಿಸುವಂಥದ್ದು ಒಂದು ದೊಡ್ಡ ಕಾರ್ಯಕ್ರಮಗಳಾಗಲಿ. ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಕಾರ್ಯಾಧ್ಯಕ್ಷರು ಪ್ರೊಫೆಸರ್ ಎಂಬಿ ಪುರಾಣಿಕ ಪಾತ್ರರೊಂದು ಭವ್ಯ ರಾಮ ಮಂದಿರ ಹಿಂದುಲಿನ ಮಾಮಲ್ಲ ಕನ್ನ ಆದಿತ್ತಂಡು ಆಂಡ ಅವು ಈತೊಂಜಿ ಸುಸೂತ್ರವಾದ ಸಾಕಾರ ಆಪಣ ಪಂಡದ ಏರ್ಲ ಊಹೆ ಮಲ್ದದಿಚ್ಚಾಂಡು. ಈ ಪರ್ವಕಾಲಡು ನಮ್ಮ ಮಾತೆರ್ಲ ರಾಮನ ನಡೆ ಬೊಕ್ಕ ಕೃಷ್ಣನ ಬೋಧನದಲಕ ಬದುಕುನ ಸಂಕಲ್ಪ ಮಲ್ಪೋಡು ಪಂಡ ತೆರಿಪಾಯರು. ಈ ಕಾರ್ಯಕ್ರಮವನ್ನು ವೀಹಿಸುವ ಸ್ವಾಮೀಜಿಯವರು ಹೇಳಿದ ಹಾಗೆ ಪವಿತ್ರ ಮಂತ್ರಾಕ್ಷತೆಯನ್ನು ನಮ್ಮ ತಲೆಯ ಮೇಲೆ ಹಾಕಿಕೊಂಡು ನಮ್ಮ ಪ್ರಾರ್ಥನೆ ಇಷ್ಟೇ, ಭಾರತ ರಾಮರಾಜ್ಯವಾಗಬೇಕು, ಭಾರತ ಹಿಂದೂಗಳ ಒಂದು ದೇಶವಾಗಬೇಕು. ಹಿಂದೂಗಳು ಅಂತಂದರೆ ನಾವು ಹಿಂದೂ ಜನ್ಮದಲ್ಲಿ ಹುಟ್ಟಬೇಕು ಅಂತಿಲ್ಲ. ಈ ಪವಿತ್ರ ಭೂಮಿಯಲ್ಲಿ ಹಿಂದೂ ದೇಶದಲ್ಲಿ ಹುಟ್ಟಿದವ ಪ್ರತಿಯೊಬ್ಬ ಕೂಡ ಹಿಂದುವೇ. ಆ ರೀತಿಯಲ್ಲಿ ನಮ್ಮ ಭಾವನೆ ಇಲ್ಲಿ ಶಾಂತಿ, ನೆಮ್ಮದಿ, ಸೌಹಾರ್ದ ನೆಲೆಗೊಳ್ಳಬೇಕು. ರಾಮನ ಚಿಂತನೆಯನ್ನು, ರಾಮನ ನಡೆಯನ್ನು ನಾವು ಅನುಸರಿಸಿದರೆ ರಾಮ ರಾಜ್ಯವಾಗಿ ಜಗತ್ತಿಗೆ ಮಾರ್ಗದರ್ಶನವಾಗುವಂಥ ಒಂದು ಭವ್ಯ ಭಾರತ ನಿರ್ಮಾಣ ಆಗ್ತದೆ. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಶಿವಾನಂದ ಮೆಂಡನ್ ಸಭೆ ಸಾರಿಗೆ ಮಂತೇರು. ಆರ್ಎಸ್ಎಸ್ ಕುಡ್ಲ ಮಹಾನಗರ ಸಂಘ ಚಾಲಕ್ ಡಾಕ್ಟರ್ ಸತೀಶ್ ರಾವ್, ವಿದ್ವಾನ್ ಡಾಕ್ಟರ್ ಸತ್ಯಕೃಷ್ಣ ಭಟ್, ಸಂಸದರು ನಳಿನ್ ಕುಮಾರ್ ಕಟೀಲ್, ಶಾಸಕಿಯರು ವೇದವ್ಯಾಸ್ ಕಾಮತ್, ಡಾಕ್ಟರ್ ವೈ ಭರತ್ ಶೆಟ್ಟಿ, ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷರು ಎಚ್.ಕೆ. ಪುರುಷೋತ್ತಮ್, ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂಪೆಲ್, ಪ್ರದೀಪ್ ಕುಮಾರ್ ಕಲ್ಕೂರ ಇಂಚಿತ್ತಿ ಪ್ರಮುಖರು ಪಾಲ್ಪಡೆದಿದ್ದರು. ಸಭಾಂಗಣದ ಶರವು ಮಹಾಗಣಪತಿ ದೇವಸ್ಥಾನ ಮುಟ್ಟ ಪವಿತ್ರ ಮಂತ್ರಾಕ್ಷರದ ಪೂರ್ಣಕುಂಭ ಸ್ವಾಗತ ನಡೆತಂಡು. ಸುದ್ದಿಗೊಂಚಲಿಗೆ ಸ್ವಾಗತ. ಅಲೇಕಲ ಬ್ರೈಟ್ ಮದನಿ ಆಂಗ್ಲ ಮಾಧ್ಯಮ ಶಾಲೆದ ವಾರ್ಷಿಕ ಕ್ರೀಡಾಕೂಟನ ಕುಡ್ಲ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್.ಆರ್. ಈಶ್ವರ್ ಧ್ವಜಾರೋಹಣ ನಡೆಪಾದು ಉದೀಪನ ಮಲ್ತೇರು. ಅಳೇಕಲ ಬ್ರೈಟ್ ಮದನಿ ಆಂಗ್ಲ ಮಾಧ್ಯಮ ಶಾಲೆದ ವಾರ್ಷಿಕ ಕ್ರೀಡಾಕೂಟ ಶಾಲಾ ಮೈದಾನಡು ಅಂಗಾರ ನಡೆತಂಡು. ಕುಡ್ಲ ದಕ್ಷಿಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್.ಆರ್. ಈಶ್ವರ್
ಧ್ವಜಾರೋಹಣ ಮಲ್ಪುನ ಮೂಲಕ ಕ್ರೀಡಾಕೂಟಗ ಚಾಲನೆ ಕೊರಿಯರು. ವಿದ್ಯಾರ್ಥಿಗಳು ಒವ್ವಾಂಡಲ ಒಂಜಿ ಕ್ಷೇತ್ರದ ಯಶಸ್ಸು ಗಳಿಸಾಯರೆ ಸತತ ಪ್ರಯತ್ನ ಮಲ್ಪಡು. ಕ್ರೀಡೆ ನಮ್ಮ ದೇಹದ ಅವಿಭಾಜ್ಯ ಅಂಗ. ಪ್ರತಿದಿನ ಗೊಬ್ಬು ನೆರೆದು ಓದನ ವಿಷಯದ ಸ್ಫೂರ್ತಿ ಬರ್ಕೊಂಡು ಗೆಲ್ಪುನಿ ಸೋಪುನಿ ರಡ್ಡನೇ ವಿಷಯ ಪಂಡದ HR ಈಶ್ವರ ತೆರಿಪಾಯರು. ನೃತ್ಯಗಳಲ್ಲಿ ಓದುವ ವಿಷಯದಲ್ಲಿ ನಾವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀವಿ ಆ ಸಂದರ್ಭದಲ್ಲಿ ಅವುಗಳನ್ನು ನಾವು ಮೊದಲು ಪ್ರೀತಿಸಬೇಕು, ಒಪ್ಪಿಕೊಳ್ಳಬೇಕು. ಉದಾಹರಣೆ, ನನಗೆ ವಾಲಿಬಾಲ್ ಅಂದರೆ ತುಂಬ ಇಷ್ಟನಪ್ಪ, ನನಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ, ನನಗೆ ರನ್ನಿಂಗ್ ರೇಸ್ ಅಂದರೆ ತುಂಬ ಇಷ್ಟ. ಈ ಥರದ ಇಷ್ಟವನ್ನು ವ್ಯಕ್ತಪಡಿಸ್ಬೇಕು. ಆಟದ ಮೇಲೆ ಇಷ್ಟವನ್ನು ವ್ಯಕ್ತಪಡಿಸಿ ನಾವು ಸತತ ಪ್ರಯತ್ನವನ್ನು ಪಟ್ಟಾಗ ನಾವು ಯಶಸ್ಸನ್ನು ಗಳಿಸಲಿಕ್ಕೆ ಖಂಡಿತ ಸಾಧ್ಯವಾಗ್ತದೆ. ಈ ಕ್ರೀಡೆ ಎಂಬುದು ಕೇವಲ ಆಟ ಆಡುವುದಷ್ಟೇ ಅಲ್ಲ, ನಮ್ಮ ದೇಹದ ಅವಿಭಾಜ್ಯ ಅಂಗ. ಪ್ರತಿದಿನ ನಾವು ಬೆಳಿಗ್ಗೆ ಅಥವಾ ಸಂಜೆ ಬಿಡುವನ್ನು ಮಾಡಿಕೊಂಡು ಜಾಗಿಂಗ್ ಹೋಗುವುದು, ಯೋಗಾಸನವನ್ನು ಮಾಡುವುದು, ವಾಕಿಂಗ್ ಮಾಡುವುದು, ಪ್ರತಿಯೊಂದು ಕ್ರೀಡೆಗಳನ್ನು ಕೂಡ ನಮ್ಮ ನಿತ್ಯ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ನಿಮಗೆಲ್ಲ ಗೊತ್ತಿರುವ ಹಾಗೆ ಮಕ್ಕಳೇ, ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದರೆ ನಾವು ಪ್ರತಿನಿತ್ಯ ಆಟೋಟಗಳಲ್ಲಿ ಭಾಗವಹಿಸಬೇಕು. ಆಳೆಕಳ ಬ್ರೈಟ್ ಮದನಿ ಆಂಗ್ಲ ಮಾಧ್ಯಮ ಶಾಲೆದ ಸಂಚಾಲಕರು ಸೈಯದ್ ತಾಹಿರ್ ತಂಗಳ್ ಶಾಂತಿದ ಪ್ರತೀಕವಾಯಿನ ಪಾರಿವಾಳ ರಾಪಾವನ ಮೂಲಕ ಕ್ರೀಡಾಕೂಟಗ ಚಾಲನೆ ಕುರಿತು ಪ್ರತಿಯೊಂದು ವಿದ್ಯಾರ್ಥಿಗಳ ಪ್ರತಿಭೆ ಒಪ್ಪುಂಡು ಅವೇನು ಪಿದೈ ಕನಯರ ಇಂಚಿನ ಕ್ರೀಡಾಕೂಟದ ಸಾಧ್ಯ. ನಮ್ಮ ಜೀವನಡು ನಮ್ಮ ಗುರಿ ಮುಟ್ಟ ನಿರಂತರವಾದ ಶ್ರಮಿಸ ಹೊಂದಿಕೊಡು. ಮುಲ್ಪದ ಅಧ್ಯಾಪಕ ವೃಂದ ಜೋಕ್ಲಿನ ಉಡಾಲ್ನ ಗೆಂದದಿನ ತಂದೆ ಅಕ್ಲಿನ ಇಲ್ಲದ ಅಕ್ಲಿನ ಮೆಚ್ಚುಗೆಯನ್ನು ಪಡೆತೆರು ತೆರಿಪಾಯರು. ಅಂದರೆ ಅವರಿಗೆ ಮಕ್ಕಳ ಮೇಲಿರುವ ಕಾಳಜಿ ಬಗ್ಗೆ ನಮಗೆ ಬಹಳ ಅಭಿನಂದನೆ ನಾವು ತಲಿಸ್ತೇನೆ. ತುಂಬ ಉತ್ಸುಕರಾಗಿ ಅವರು ಏನೋ ಗಾಡಿ ಕೈಗೊಟ್ಟ ಕಾರಣ ಒಂದು ಅರ್ಧ ಗಂಟೆ ಬರಲಿಕ್ಕೆ ತಡವಾಯಿತು. ಅದರಿಂದ ಅವರ ಪರವಾಗಿ ನಾನು ಎಲ್ಲರ ಸಮಕ್ಷ ಹೇಳ್ತೇನೆ. ಈ ಕ್ರೀಡೆಯಲ್ಲಿ ಎಲ್ಲರನ್ನು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಪ್ರಾಕ್ಟೀಸ್ ಈಸ್ ಮ್ಯಾನ್ ಮೇಕ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಅಂದರೆ ಪ್ರಾಕ್ಟೀಸಿಂದ ಒಂದು ಮನುಷ್ಯ ಪರ್ಫೆಕ್ಟಾಗಿ ಉಳಿಯುತ್ತಾನೆ. ಅದರಿಂದ ಯಾವುದೇ ನಾನು ಸೋಲ್ತೇನೋ ನಾವು ಗೆಲ್ತೇನೋ ಎಂಬ ಭ್ರಮೆ ಬೇಡ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಲಿ, ಆಗ ಮಾತ್ರ ನಮ್ಮ ಇವತ್ತಿನ ಕಾರ್ಯಕ್ರಮಗಳು ಅತ್ಯುತ್ತಮವಾಗಿ ಬರ್ಬೋದು. ಅಂದರೆ ಒಂದು ಮಾತನ್ನು ಕೊನೆಯದಾಗಿ ಹೇಳ್ತೇನೆ. ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಎಜುಕೇಷನ್ ಈಸ್ ಮೇಕ್ ಚಿಲ್ಡ್ರನ್ ಫಿಯರ್ಲೆಸ್. ಅವರಿಂದ ಭಯಮುಕ್ತವಾಗಿ ಮಕ್ಕಳಲ್ಲಿ ಅಂಥ ವಾತಾವರಣ ಸೃಷ್ಟಿಸಬೇಕು. ಆಗ ಮಾತ್ರ ನಮ್ಮ ಶ್ರಮ ಕೂಡ ಫಲ ನೀಡಿತು ಎಂದು ಹೇಳಿ ಈ ಸರ್ವಶಕ್ತನಾದ ಅಲ್ಲಾಹನ ನಾಮದೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಾಗಿ ಘೋಷಿಸಿ ನನ್ನ ಉಳ್ಳಾಲ ಸೈಯದ್ ಮದನಿ ದರ್ಗಾ ಅಧ್ಯಕ್ಷರು ಹಾಜಿ ಬಿಜಿ ಹನೀಫ್ ಗುರ್ಕಾರ್ಮ್ ವಹಿಸಿದ್ದಾರೆ. ಹಾಕಿಪಟ್ಟು ದಂತಕತೆ ಧ್ಯಾನ್ ಚಂದ್ರ ಅವರ ಅದು ಹುಟ್ಟುದಿನವಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ ಎಂಬ ಗ್ರಾಮದಲ್ಲಿ ಜನಿಸಿದ ಧ್ಯಾನ್ ಚಂದ್ 1905ರಲ್ಲಿ ಆಗಸ್ಟ್ 29ರಂದು ಅವರು ಜನಿಸಿದರು. ಆ ದಿನವನ್ನು ಸರ್ಕಾರವು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಿದೆ. ಅದು ನಮ್ಮ ಸರ್ಕಾರ ಕ್ರೀಡೆಗೆ ನೀಡಿರುವ ಮಹತ್ವ, ಅದು ನಾವು ಅರಿವರಾಗಿರಬೇಕು. ಕ್ರೀಡೆಯು ನಮ್ಮ ಈಶ್ವರ್ ಸರ್ ಹೇಳಿದ ಹಾಗೆ ಮಕ್ಕಳಿಗೆ ಒಂದು ಹಬ್ಬವಾಗಿದೆ. ಕೇವಲ ಶಾಲೆಯಲ್ಲಿರುವಾಗ ಮಾತ್ರ ಕ್ರೀಡೆ ಅಲ್ಲ, ಜೀವನದಲ್ಲಿ ಯಾವಾಗಲೂ ನಾವು ಆಟವಾಡ್ತಿರಲೇ ಇರಬೇಕು. ಅದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿದೆ. ನಾವು ಸಣ್ಣದಿರುವಾಗ ಶಾಲೆಯನ್ನು ಬಿಟ್ಟು ಮನೆಗೆ ಬಂದರೆ ಅಥವಾ ಭಾನುವಾರರಂದು ಅಥವಾ ಶನಿವಾರರಂದು ಮೈದಾನದಲ್ಲೇ ಇರ್ತೇವೆ. ಉಳ್ಳಾಲ ನಗರಸಭೆ ಸದಸ್ಯರು UA ಇಸ್ಮಾಯಿಲ್, ಹಳೇಕಲ ಮದನಿ ಸಮೂಹ ಶಿಕ್ಷಣ ಸಂಸ್ಥೆದ ಸಂಚಾಲಕರು NM ಮೊಹಮ್ಮದ್,
ಮದನಿ ಎಜುಕೇಷನ್ ಅಸೋಸಿಯೇಷನ್ ಕಾರ್ಯದರ್ಶಿ ಅಬ್ದುಲ್ ಫತಾಕ್, ನಿವೃತ್ತ ಶಿಕ್ಷಕಿಯರು ಕಮಲಾಕ್ಷ, ಇಂಚುತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಮುಖ್ಯೋಪಾಧ್ಯಾಯಿನಿ ಜುಹೇರಾ ಫರ್ವಿನ್ ಸಭೆ ನೆತ್ಕೊಂಡರು. ಶಿಕ್ಷಕಿಯರು ಚೈತ್ರ ಬೊಕ್ಕ, ಸುಮಯ್ಯ ಭಾನು ಸಭೆ ಸ್ಥಾರಿಕೆ ಮಾಡ್ತಾರೆ. ಶಿಕ್ಷಕಿ ಜೋಷ್ನಾ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಳ ಭಾರತ ಹೈಸ್ಕೂಲ್ ಮೈದಾನಡು ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೊದಲಿಗೆ ಅಟ್ಟನೆ ಮಲ್ತಿನ ಡ್ರೀಮ್ ಹೋಮ್ ಟ್ರೋಫಿ ಫುಟ್ಬಾಲ್ ಪಂದ್ಯಕೂಪನು ಮಂಜೇಶ್ವರ ಶಾಸಕರು ಅರ್ಷಬ್ ಉದೀಪನ ಮಲ್ತೇರು. ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ವತಿರ್ದು ಡ್ರೀಮ್ ಹೋಮ್ಸ್ ಟ್ರೋಫಿ ಫುಟ್ಬಾಲ್ ಪಂದ್ಯಾಟ ಭಾರತ್ ಶಾಲಾ ಮೈದಾನಡು ಶನಿವಾರ ನಡೆತದು. ಮಂಜೇಶ್ವರ ಶಾಸಕರು ಎಕೆಎಂ ಅಶ್ರಫ್ ಕಾರ್ಯಕ್ರಮನ ಉದೀಪನ ಮಲ್ತದು ಶುಭ ಹಾರೈಸಿರು. ಕೇವಲ 1-2-3 ವಾರಗಳೇ ಆಗಿವೆ. ಅದರಲ್ಲಿ ಕೂಡ ನಾವೆಲ್ಲ ಬಹಳ ಪ್ರಾರ್ಥನಾ ಪೂರ್ವಕ ನಮ್ಮ ದೇಶ ವಿಶ್ವಕಪ್ನಲ್ಲಿ ವಿಜೇತರಾಗಬೇಕು ಅಂತ ಪ್ರಾರ್ಥನೆಯಿಂದ ನಾವೆಲ್ಲ ಕಾಯ್ತಾ ಇರುವಾಗ ಅನಿರೀಕ್ಷಿತವಾಗಿ ನಾವು ಫೈನಲ್ಗೆ ತಲುಪಿದ್ರು ಕೂಡ ನಮಗೆ ವಿಶ್ವಕಪ್ಪನ್ನು ಗೆಲ್ಲಲಿಕ್ಕೆ ಸಾಧ್ಯವಾಗಲಿಲ್ಲ. ಫುಟ್ಬಾಲ್ ಅಂತ ಹೇಳುವಾಗ ಈಗಲೂ ಕೂಡ ಜಗತ್ತಿನ ಫುಟ್ಬಾಲ್ ಪಂದ್ಯಾಟಕ್ಕೆ ಮುಂದಿನ ವರ್ಷ ನಮ್ಮ ದೇಶ ಪ್ರಪ್ರಥಮವಾಗಿ ಎಂಟ್ರಿ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಕೂಡ ನನಗೀಗ ಪರಿಚಯ ಮಾಡುವಾಗ ನಮ್ಮ ಕೇರಳದ ಫುಟ್ಬಾಲ್ ಪಟುಗಳನ್ನು ಕೂಡ ಪರಿಚಯಿಸುವಂಥ ಅವಕಾಶ ನನಗೆ ಸಿಕ್ಕಿದೆ. ಕ್ರೀಡೆ ಅಂತ ಹೇಳುವಾಗ ಕ್ರೀಡೆ ಒಂದು ಮೆಸೇಜ್ ಅಂತ ಹೇಳಿದರೆ ಪರಸ್ಪರ ಪ್ರೀತಿ, ವಿಶ್ವಾಸ, ಮಾನವೀಯತೆ, ಸಾಮರಸ್ಯ ಎಲ್ಲವೂ ಕ್ರೀಡೆಯಿಂದ ನಮಗೆ ಸಿಗ್ತಾ ಇದೆ. ಈಗೆಲ್ಲ ನಾವು ಯುವಕರನ್ನು ವಿದ್ಯಾರ್ಥಿಗಳನ್ನ ಹೇಳೋ ಮಾತು ಅಂತ ಹೇಳಿದರೆ ಎಲ್ಲರೂ ಡ್ರಗ್ಸಿಗೆ ಬಲಿಯಾಗ್ತಾ ಇದ್ದಾರೆ ಅಂತ ನಾವು ಹೇಳ್ತಾ ಇದ್ದೇವೆ. ಡ್ರಗ್ಸಿನಿಂದ ನಮ್ಮ ವಿದ್ಯಾರ್ಥಿ ಯುವಜನ ಸಮೂಹವನ್ನು ಅವರನ್ನು ಮುಕ್ತರಾಗಿಸಲಿಕ್ಕಿರುವ ಒಂದೇ ಒಂದು ಹಾದಿ ಅಂತ ಹೇಳಿದರೆ ಅದು ಕ್ರೀಡೆ ಅಂತ ನಮಗೆ ಸ್ಪಷ್ಟವಾಗಿ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಯುವಕನಿಗೆ ತನ್ನ ಜೀವನದಲ್ಲಿ ಕ್ರೀಡೆಯಿಂದ ಏನಾದರೂ ಆಗಬೇಕಂತ ಇದ್ದರೆ ಅವರು ಖಂಡಿತವಾಗಿಯೂ ಡ್ರಗ್ಸಿಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲೂ ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅವರು ಡ್ರೀಮ್ ಹೋಮ್ಸ್ ಟ್ರಾಫಿಗೋಸ್ಕರ ಇವತ್ತು ಮತ್ತು ನಾಳೆ ಕೇರಳ ಕರ್ನಾಟಕದ ಹಲವಾರು ಪ್ರಶಸ್ತ ಆಟಗಾರರು ಭಾಗವಹಿಸುವಂಥ ಈ ಒಂದು ಪಂದ್ಯಾಟ ನಡೀತಾ ಇದೆ. ಇಲ್ಲಿ ಆಡುವವರು ಮುಂದಿನ ದಿನಗಳಲ್ಲಿ ಪ್ರಾಂತ್ಯ ಮಟ್ಟಕ್ಕೂ ದೇಶೀಯ ಮಟ್ಟಕ್ಕೂ ಆಯ್ಕೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಂಡು ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿದ ಸ್ಥಾಪಕ ಅಧ್ಯಕ್ಷರು ಗೋಪಿನಾಥ್ ಕಾಪಿಕಾಡ್ ಬೊಕ್ಕ ಕುಡ್ಲ ಗ್ರಾಮಾಂತರ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು ಸಿರಿಲ್ ರಾಬರ್ಟ್ ಡಿಸೋಜಾ ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ವತಿರ್ದ ನಡಪುನ ಫುಟ್ಬಾಲ್ ಪಂದ್ಯಾಟ ಎಡ್ಡೆಡು ನಡಪಡ ಪಂಡದ ಹಾರೈಸಿರು. ಯುವಕರೇ, ನೀವು ಎಂದಿಗೂ ದುಶ್ಚಟಕ್ಕೆ ಬಲಿಯಾಗದಿರಿ. ಕ್ರೀಡೆ ಅಂದರೆ ಶಕ್ತಿ ಮತ್ತು ಯುಕ್ತಿಯ ಒಂದು ಆಟ. ಈ ಕ್ರೀಡೆಗೋಸ್ಕರ ಎಷ್ಟೋ ಜನ ಪ್ರಾಣ ತತ್ವವರಿದ್ದಾರೆ. ಈ ಕ್ರೀಡೆಯಿಂದ ಎಷ್ಟೋ ಜನ ಸಂತೋಷಪಟ್ಟವರಿದ್ದಾರೆ. ಕ್ರೀಡೆಯಿಂದ ಎಷ್ಟೋ ಮನೆ ಬೆಳಗಾಗಿ ಇದ್ದು ಉಂಟು. ಯಾಕೆಂದರೆ ಹೇಳಿದರೆ ನಾವು ಕಳೆದ ನಮ್ಮ ಇಲ್ಲಿ ಅಖಿಲ ಭಾರತ ವಿಶ್ವವಿದ್ಯಾನಿಲಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯವು ಪ್ರಥಮ ಸ್ಥಾನವನ್ನು ಕಳೆದ 33 ವರ್ಷಗಳ ಹಿಂದಿನ ಚರಿತ್ರೆಯನ್ನು ಬರೆದು ಕೀರ್ತಿ ಪತಾಕೆಯನ್ನು ನಮ್ಮ ಉಳ್ಳಾಲದ ನಾಡಿಗೆ, ಕರ್ನಾಟಕಕ್ಕೆ ಹಾಗೂ ನಮ್ಮ ದೇಶಕ್ಕೆ ಕೀರ್ತಿ ತಂದ ಇವತ್ತು ಇಬ್ಬರು ಕ್ರೀಡಾಪಟುಗಳು ನಮ್ಮ ಉಳ್ಳಾಲ ವಲಯದವರು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಅದೇ ರೀತಿ ನಾನು ಈ ಫುಟ್ಬಾಲ್ ಕ್ರೀಡೆ ಬಗ್ಗೆ ತುಂಬ ಪ್ರೇಮಿಯಾಗಿದ್ದೇನೆ. ಯಾಕೆಂದರೆ ಹೇಳಿದರೆ ಇದು ಇನ್ನಷ್ಟು ಬೆಳೆಯಬೇಕು. ಇದಕ್ಕೆ ಕಾರಣಕರ್ತರಾದ ಎಲ್ಲ ನಮ್ಮ ಸ್ವಯಂ ಸೇವಕರನ್ನು ನಾನು ಶ್ಲಾಘನೆ ಮಾಡ್ತೇನೆ. ಮತ್ತು ಈ ದಿನ ಆಟ ಆಡಲಿಕ್ಕೆ ಉತ್ಸವದಿಂದ ಬಂದ ಎಲ್ಲ ಫುಟ್ಬಾಲ್ ಆಟಗಾರರನ್ನು, ಫುಟ್ಬಾಲ್ ಪ್ರೇಮಿಗಳನ್ನು ನಾನು ಒಂದೇ ಮಾತಿನಲ್ಲಿ ಅವರಿಗೆ ನನ್ನ ಹೃದಯಾಂತದಿಂದ ನಾನು ನನ್ನ ಕೃತಜ್ಞತೆ ಸಲ್ಲಿಸ್ತೇನೆ. ಇನ್ನೂ ಬೆಳಗಲಿ ಈ ಫುಟ್ಬಾಲ್ ಕ್ರೀಡೆ ಇನ್ನೂ ಉತ್ತಮ. 33 ವರ್ಷಗಳ ನಂತರ ನನ್ನ ಅಕಾಡೆಮಿಯ ಮಕ್ಕಳು ಆಡಿ, ಆ ತಂಡದಲ್ಲಿ ಆಡಿ ಪುನಃ ಚಿನ್ನದ ಪದಕವನ್ನು ಗಳಿಸಿದಂದರೆ ಅದು ಈ ಮಣ್ಣಿಗೆ ತಂದ ಕೀರ್ತಿ. ಆ ಮಕ್ಕಳನ್ನು ಇವತ್ತು ನೀವು ಈ ಮಣ್ಣಿನಲ್ಲಿ ಪ್ರಥಮ ಬಾರಿಗೆ ಉಳ್ಳಾಲದ ಮಣ್ಣಿನಲ್ಲಿ ತಂದು ಅವರಿಗೆ ಗೌರವ ಸನ್ಮಾನ ಮಾಡ್ತಿದ್ದಂದರೆ ಅದಕ್ಕೆ ನಿಮಗೆ ನಾನು ಎಷ್ಟು ನನ್ನ ಕೃತಜ್ಞತೆ, ಹೃದಯಾಂತಳದ ಕೃತಜ್ಞತೆ ಸಲ್ಲಿಸ್ತೇನೆ. ಖಂಡಿತ ನಿಮ್ಮಂಥ ಈ ಪ್ರೋತ್ಸಾಹ ಆ ಮಕ್ಕಳಿಗೆ ಬರುವಂಥ ಕಬಡ್ಡಿ, ಕ್ರಿಕೆಟ್, ಫುಟ್ಬಾಲ್ನ ಅಂಥ ಮಕ್ಕಳಿಗೆ ನೀವು ತಂದು ಇಲ್ಲಿ ಕೂತ್ಕೊಳಿಸಿ ಅವರಿಗೆ ಪ್ರೇರಣೆ ಕೊಟ್ಟರೆ ಹಲವಾರು ಮಕ್ಕಳು ಈ ಮಣ್ಣಿನಲ್ಲಿ ಬೆಳೀತಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಆ ದೇವರು ನಿಮಗೆ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟು ಇಂತಹ ಕ್ರೀಡಾ ಕಾರ್ಯಗಳನ್ನು ನಡೆಸಿ ನಿಮಗೆ ಸ್ಫೂರ್ತಿಯನ್ನು ತಂದು ಈ ಉಳ್ಳಾಲದ ಹೆಸರನ್ನು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳೆಯುವಂತೆ ಆಗಲಿ ಅಂತ ಹೇಳಿ ಯಾಪ್ಕೋ ವುಡ್ ಇಂಡಸ್ಟ್ರೀಸ್ ಮಾಲಕರು ಶಾಬಾಸ್, ನರಿಂಗಾನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನವಾಜ್ ನರಿಂಗಾನ, ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿದ ಉಪಾಧ್ಯಕ್ಷರು ದಿನಕರ್ ಬಗಂಬಿಲ,
ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾಜಿದ್ ಉಳ್ಳಾಲ್ ಬೊಕ್ಕ ಮಾರುತಿ ಜನಸೇವಾ ಸಂಘ ಬೊಕ್ಕ ಕುಡ್ಲ ವಿಶ್ವವಿದ್ಯಾನಿಲಯದ ಬಂಗಾರದ ಪದಕ ವಿಜೇತ ಕಬಡ್ಡಿ ಪಟುಲಾಯನ ಯಶ್ರಾಜ್ ಬೊಕ್ಕ ನಿಶಾನ್ ಮೊಹಮ್ಮದ್ ರೆನು ಮಾನಾದಿಗೆ ಮಲ್ತೇರು. Give the big round of applause team Maruti Ullal for receiving the state Karnataka Rajyotsava. ಜೋರಾದ ಚಪ್ಪಾಳೆಯೊಂದಿಗೆ ಇವರಿಗೆ ಸನ್ಮಾನ ಕಾರ್ಯಕ್ರಮ ನಮ್ಮ ಮುಖ್ಯ ವೇದಿಕೆಯಲ್ಲಿ ನಮ್ಮ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಇನ್ನಿತರ ಎಲ್ಲ ಗಣ್ಯ ಅತಿಥಿಗಳು. So next I'd like to call placed a gold medal and played several district, state, national level kabaddi matches, and for this a wonderful terrific performance in kabaddi we have hands together everybody. Put your hands together. We have the national level kabaddi player receiving the honoring silver medal, participate in All India Inter-University Kabaddi Championship held at Haryana. Played South Zone Inter-University Kabaddi Championship, Andhra Pradesh 2023, placed the medal. Played All India Inter-University, it was held at Udupi in 2023. So for this a wonderful performance in kabaddi, we have ಉದಯ ಕುರಿತು ಅರ್ಹ ಫಲಾನುಭವಿಗಳಿಗೂ ಪೊಲಿಗೆ ಯಂತ್ರನ ವಿತರಣೆ ಮಾಡ್ತಾರೆ. ನೀಡುವ ಮುಖಾಂತರವಾಗಿ ನಮ್ಮ ಟೀಮ್ ಬ್ಲಾಕ್ ಆ್ಯಂಡ್ ವೈಟ್ ಒಂದು ಸಾಮಾಜಿಕ ರಂಗದಲ್ಲೂ ಕೂಡ ನಾವು ಇದ್ದೇವೆ ಎನ್ನುವಂತಹ ಸಂದೇಶ ನೀಡುವ ಮುಖಾಂತರವಾಗಿ ಸಾಗಿ ಬರ್ತಾ ಇದೆ. ಸುದ್ದಿಗೊಂಚಲಿಗೆ ಸ್ವಾಗತ. ಅನುಗ್ರಹ ಪವರ್ ಮೀಡಿಯಾ ಸಂಸ್ಥೆದ ಮುಖಾಂತರ ತುಳುವೆರೆ ಸೇರ್ದು ನಿರ್ಮಾಣ ಮಲ್ತಿನ ಕ್ಲಾಂತ ಕನ್ನಡ ಚಿತ್ರ ಬೇಗಡೆ ಬಿಡುಗಡೆ ಆಯರೊಂದು ಪಂಡದು ಚಿತ್ರದ ನಿರ್ಮಾಪಕರು ಉದಯ್ ಅಮ್ಮಣ್ಣಾಯ ಸುದ್ದಿಗೋಷ್ಠಿಯಲ್ಲಿ ತಿಳಿಪಾದರು. ಅನುಗ್ರಹ ಪವರ್ ಮೀಡಿಯಾ ಸಂಸ್ಥೆದಡಿಟ್ಟು ತುಳುನಾಡದಕ್ಲೆ ಸೇರ್ದು ನಿರ್ಮಾಣ ಮಲ್ತಿನ ಕನ್ನಡ ಚಲನಚಿತ್ರ ಕ್ಲಾಂತ ಸದ್ಯಡೆ ಬಿಡುಗಡೆ ಆಯರ ಉಂಡು ಪಂಡದು ನಿರ್ಮಾಪಕರು ಉದಯ ಅಮ್ಮಣ್ಣಾಯ ತಿಳಿಪಾಯರು. ನಾನು ಕಥೆಯ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಇಬ್ಬರು ಲವ್ವರ್ಸ್ ಒಂದು ವೀಕೆಂಡ್ ಅಂತೇಳಿ ಒಂದು ಹೊರಗಡೆ ಹೋಗ್ತಾರೆ. ಅವನು ಚಿಕ್ಕದ ಬಾಲ್ಯದಲ್ಲಿ ನೋಡಿದಂಥ ಯಾವುದೋ ಒಂದು ಪ್ಲೇಸನ್ನು ತನ್ನ ಪ್ರೇಯಸಿಗೆ ತೋರಿಸ್ಬೇಕು ಅಂತ ಒಂದು ಆಸಕ್ತಿಯಿಂದ ಹೋಗ್ತಾನೆ. ಅಲ್ಲೆಲ್ಲೋ ತಪ್ಪಿಕೊಳ್ತಾನೆ. ಅಲ್ಲಿಂದ ಮತ್ತೆ ಸ್ಟೋರಿಯ ಇದೆಲ್ಲ ಅನಾವರಣ ಆಗ್ತಾ ಹೋಗ್ತದೆ. ಹೀಗೆ ಹೋದಾಗ ಅವನಿಗೆ ಆಗುವ ಅನುಭವವನ್ನೇ ನಾವು ಅದನ್ನು ಅದಕ್ಕೆ ಹೆಸರು ಕೂಡ ಅದೇ ಥರ ಕ್ಲಾಂತ ಅಂತೇಳಿ ಇಟ್ಟಿದ್ದೀವಿ. ಕ್ಲಾಂತ ಅಂತ ಹೇಳಿದರೆ ಒಂದು ಸಂಸ್ಕೃತ ಶಬ್ದ. ಅದು ಹೇಗೆ ಅಂತ ಹೇಳಿದರೆ ನಮಗೆ ಒಂದು ಫೆಡಪ್ ಆಗೋದು ಅಂತ ಹೇಳ್ತೀವಲ್ಲ, ಸಾಕಪ್ಪ ಸಾಕು ಅಂತೇಳಿ ಆ ಅರ್ಥವನ್ನು ಕೊಡ್ತದೆ. ಅಥವಾ ನೀವು ಡೈರೆಕ್ಟ್ ಅರ್ಥ ನೋಡಿದರೆ ಸುಸ್ತಾಗೋದು, ನಮಗೆ ಆಯಾಸ ಆಗೋದು ಅಂತೇಳಿ ನಮಗೆ ಡಿಕ್ಷನರಿಯಲ್ಲಿ ಸಿಗ್ತದೆ. ಅದರ ಇನ್ನರ್ ಮೀನಿಂಗ್ ನಮಗೆ ಇನ್ನೂ ಬೇಡಪ್ಪ ಸಾಹಸ ಅಂತೇಳಿ ಆ ಥರದ ಒಂದು ಫೀಲ್ ಆಗುತ್ತೆ ಅವರಿಗೆ. ಅಂದರೆ ಅವರಿಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಆ ಕಾಡು ಒಳಗಡೆ. ಅದನ್ನು ಉಳಿದದನ್ನು ಮೂವಿ ನೋಡಿ ನಾವು ತಿಳ್ಕೊಳ್ಬೇಕು. ನಾನು ಹೇಳಲಿಕ್ಕೆ ಏನು ಇಷ್ಟಪಡೋದಂದರೆ, ನಮಗೆ ಪುತ್ತೂರು ಮಂಗಳೂರು ಅಂದರೆ ನಮ್ಮ ಕರಾವಳಿ ಭಾಗ ನಾವು ಫಿಲ್ಮಲ್ಲಿ ಗೆಲ್ಲಬೇಕಾದ್ರೆ ಅಂದರೆ ನಾನು ಫಸ್ಟ್ ಟೈಮ್ ನನಗೆ ಯಾವ ಅನುಭವವೂ ಇಲ್ಲ ಈ ಫಿಲ್ಮ್ ಇಂಡಸ್ಟ್ರಿ. ನಾನು ಮೊದಲು ಒಂದು ಬೆಂಗಳೂರಲ್ಲಿ ಒಂದು ಕಂಪನಿಯಲ್ಲಿ ಫೈನಾನ್ಸ್ ಹೆಡ್ ಆಗಿದ್ದೆ. ಒಂದು 20-25 ವರ್ಷ ವರ್ಕ್ ಮಾಡಿ 3-4 ವರ್ಷದಿಂದ ಊರಿಗೆ ಬಂದು ಊರಲ್ಲಿ ಕೃಷಿ ಮಾಡ್ತಾಯಿದ್ದೀನಿ. ನಾನು ಫಿಲ್ಮಿಗೆ ನೋಡಿದಾಗೆ ಪರ್ ವೀಕ್ 8-10 ಮೂವಿ ಬರ್ತಾಯಿದೆ. ಸೊ ಅದರಲ್ಲಿ ನಮ್ಮ ಮೂವಿ ಗೆಲ್ಲಬೇಕಾದ್ರೆ ನಿಲ್ಲಬೇಕಾದ್ರೆ ಅದಕ್ಕೆ ಒಂದಷ್ಟು ಶಕ್ತಿ ಬೇಕು. ನಾನು ಬಲವಾಗಿ ನಂಬಿದ್ದು ಈ ಮಂಗಳೂರು ಭಾಗ, ಮಂಗಳೂರು, ಉಡುಪಿ, ನಮ್ಮ ಪುತ್ತೂರು ಭಾಗ. ಇಲ್ಲಿ ನಾನು ಮೂವಿ ನಿಲ್ಲಿಸಿದರೆ, ಓಡಿದರೆ ಖಂಡಿತ ಈ ಮೂವಿಯಲ್ಲಿ ಶಕ್ತಿ ಇದ್ದರೆ ನಿಲ್ತದೆ, ಹಾಗೆಂತಲ್ಲ. ಇಲ್ಲಿ ನಿಂತರೆ, ಇಲ್ಲಿ ಸೌಂಡು ಮಾಡಿದರೆ ನಾವು ಉಳಿದ ಸ್ಟೇಟಿನ ಉಳಿದ ಭಾಗಗಳಿಗೆ ತನ್ನಾಗಿ ಹೋಗುತ್ತೆ. ಚಿತ್ರದ ನಿರ್ದೇಶಕರು ವೈಭವ್ ಪ್ರಶಾಂತ್ ಪಾತ್ರರೊಂದು ದಗಲ್ ಬಾಚಿಲು ತುಳು ಚಿತ್ರಡು ನಾಯಕಿ ಆದಿತ್ಯನ ವಿಘ್ನೇಶ್ ಕ್ಲಾಂತ ಕನ್ನಡ ಚಿತ್ರದ ಮೂಲಕ ಕುಡೊಂಜಿ ಮೈಲಿಗಲ್ಲು ಸಾಧಿಸಾಯರೆ ತಯಾರಾತಿರು. ದಯವಿಟ್ಟು ಗಮನಿಸಿ ಖ್ಯಾತಿದ ಸಂಗೀತ ಭಟ್ ನಾಯಕಿಯಾತಿರು. ಚಿತ್ರದ ಟೀಸರ್ಗೆ ಮಾತಾ ಕಡಡ್ಲ ಭರ್ಜರಿ ಮೆಚ್ಚುಗೆ ತಿಕ್ಕದರು. ಗುಂಡ್ಯ ಸುಬ್ರಹ್ಮಣ್ಯ ಕಾಡಡು ಸೇರ್ಲಕ ಕಳಸ ಭಾಗಡು ಚಿತ್ರೀಕರಣ ನಡೆತದಡು. ಬೇಗಡೆ ಬೆಂಗಳೂರು ಕುಡ್ಲ ಬೊಕ್ಕ ರಾಜೊಳಮೆ ಚಿತ್ರ ಬಿಡುಗಡೆ ಆಯರ ಉಂಡು ಪಣ ತೆರಿಪಾಯರು. ಈ ಎಲ್ಲ ನಂಗೆ ಆ ಕೊರಗಜ್ಜ ನನ್ನನ್ನು ಯಾವತ್ತೂ ಕೈ ಬಿಟ್ಟಿಲ್ಲ ಇಲ್ಲಿವರೆಗೂ. ಆ ಒಂದು ಇದಕ್ಕೋಸ್ಕರ ಒಂದು ಈ ಸಿನಿಮಾಲಿ ಒಂದು ಅಜ್ಜನ ಸಾಂಗ್ ಹಾಕಲೇಬೇಕು ಅಂತೇಳಿ ಈ ಒಂದು ಸಾಂಗ್ ಮಾಡಿದ್ವಿ. ಅದಕ್ಕೆ ಸರಿಯಾಗಿ ನಮಗೆ ಮ್ಯೂಸಿಕ್ ಡೈರೆಕ್ಟರ್ ಚಂದ್ರಕಾಂತ್ ಸರ್ ಅವರು ಒಂದೊಳ್ಳೆ ಅದ್ಭುತವಾದ ಒಂದು ಟ್ಯೂನ್ ಕೊಟ್ಟು ಒಂದು ರಾತ್ರಿ ಹಗಲು ಕೂತೊಂದು ಮಾಡಿ ರೆಡಿ ಮಾಡಿದ್ವಿ. ಅದಕ್ಕೆ ಸರಿಯಾಗಿ ಶಶಿರಾಜ್ ಸರ್ ಅವರು ಒಂದು ಒಳ್ಳೆಯ ಸಾಹಿತ್ಯ ಬರೆದ್ರು. ಅದಕ್ಕೆ ಈ ಸಂಗೀತ ದೇವರು ಅಂತ ರಾಜೇಶ್ ಕೃಷ್ಣನ್ ಇದ್ದಾರೆ, ಅವರು ಅದಕ್ಕೊಂದು ಒಳ್ಳೆ ದನಿ ಕೊಟ್ಟು ಈ ಹಾಡನ್ನೊಂದು ಅದ್ಭುತವಾಗಿ ಬರೋದಕ್ಕೆ
ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ಎಲ್ಲ ಇಡೀ ತಂಡಕ್ಕೂ ನಾನು ಒಂದು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ನಾನು, ಮುಖ್ಯವಾಗಿ ನಮ್ಮ ಪ್ರೊಡ್ಯೂಸರ್ ಸರ್ ಉದಯ್ ಸರ್ ಅವ್ರಿಗೆ. ಆಮೇಲೆ ನನ್ನ ಟೀಮು ಅಷ್ಟೇ, ಎಲ್ಲರೂ ಕ್ಯಾಮ್ರಾಮನ್ ಆಗಲಿ ಉದಯ್, ಇವರು ಮೋಹನ್ ಲೋಕನಾಥ್ ಅಂತೇಳಿ ಅವರು ಆ್ಯಕ್ಚುಲಿ ಬರಬೇಕಾಗಿತ್ತು. ತುಳುಲಿ ಏಸ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಅವರು, ಅದರದ್ದು ಕ್ಯಾಮ್ರಾಮನ್ನು. ನಂಗೆ ದಗಲ್ಬಾಜಿಲೂ ಜೊತೆಲಿ ವರ್ಕ್ ಮಾಡಿದ್ವಿ. ಇದರಲ್ಲೂ ಅವರು ನಾವು ಫುಲ್ಲು ಆಲ್ಮೋಸ್ಟ್ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಫಾರೆಸ್ಟಲ್ಲೇ ಶೂಟಿಂಗ್ ಮಾಡಿದ್ವಿ. ಡೇ ಆ್ಯಂಡ್ ನೈಟು ನಮಗಲ್ಲಿ ಶೂಟಿಂಗಲ್ಲೂ ಏನೂ ತೊಂದರೆ ಆಗಿಲ್ಲ. ನಾವು ಪ್ರತಿದಿನವೂ ಅಜ್ಜನಿಗೆ ಪ್ರಾರ್ಥನೆ ಮಾಡಿ ಶೂಟಿಂಗ್ ಮಾಡ್ತಾಯಿದ್ವಿ. ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿದು ಬೆಳಿಗ್ಗೆ ಶೂಟಿಂಗ್ ಹೋಗ್ಬೇಕಾದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಅಲ್ಲಿ ಕೈ ಮುಗ್ದೆ ನಾವು ಶೂಟಿಂಗ್ ಮಾಡ್ತಾಯಿದ್ವಿ. ಅಷ್ಟು ದಿವಸ ಒಂದು 25 ದಿವಸ ಇದ್ವಿ ಫಾರೆಸ್ಟಲ್ಲಿ, ಒಂದೇ ಒಂದು ಇನ್ಸಿಡೆಂಟ್ ಆಗಿಲ್ಲ. ಗಾಯಕರು ರಾಜೇಶ್ ಕೃಷ್ಣನ್ ಪಾತ್ರರೊಂದು ಚಿತ್ರಡು ಕೊರಗಜ್ಜನು ಭಕ್ತಿರ್ದು ಪೂಜಿಸಾವನ ಪದ್ಯನ್ ಪಂತೆ ಇಂದು ಎನ್ನ ಪುಣ್ಯ ಪಂಡದ ಎನ್ನುವೆ. ಕೊರಗಜ್ಜನ ಕಾಣಿಕದ ಬಗೆಟ್ ತೆರೆದಿತ್ತೆ ಅಜ್ಜನ ಕ್ಷೇತ್ರಡೆ ಪದ್ಯ ಬಿಡುಗಡೆಯಾದ ಪುನಿ ಖುಷಿನ್ ಕೊರ್ತನು ಪಂಡ ತೆರಿಪಾಯರು. ಈ ಇಡೀ ದಿವಸನೇ ಒಂದು ತುಂಬಾ ವಿಶೇಷವಾದ ಒಂದು ದಿನವಾಗಿದೆ ನನಗೆ. ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಕ್ಲಾಂತ ಚಿತ್ರದ ಸನ್ನಿವೇಶದಲ್ಲಿ, ಆ ಕಥೆಯಲ್ಲಿ, ಮೂಲತಃ ಕನ್ನಡ ಚಲನಚಿತ್ರ ಇದು, ಬಟ್ ಇದರಲ್ಲಿ ಒಂದು ತುಳು ಹಾಡು, ಅದು ಕೊರಗಜ್ಜನ ಮೇಲೆ ಇರುವಂತಹ ಹಾಡು. ಈ ಹಾಡನ್ನು ಹಾಡುವಂತಹ ಸೌಭಾಗ್ಯ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಅನ್ಕೋತಾ ಇದ್ದೀನಿ. ಇಡೀ ಕ್ಲಾಂತ ಚಿತ್ರತಂಡಕ್ಕೆ ನನ್ನ ಧನ್ಯವಾದಗಳು. ಉದಯ್ ಸರ್ಗೆ, ಪ್ರಶಾಂತ್ ಅವರಿಗೆ, ವಿಘ್ನೇಶ್ಗೆ, ಆಮೇಲೆ ಶಶಿರಾಜ್ ಅವರಿಗೆ ಹೂ ವಾಸ್ ರಿಟನ್ ದ ಲಿರಿಕ್. ಆ್ಯಂಡ್ ಮುಖ್ಯವಾಗಿ ನನಗೆ ವಯಸ್ಸಲ್ಲಿ ಹಿರಿಯರು ಬಟ್ ಅತ್ಯಂತ ಹತ್ತಿರವಾದ ಸ್ನೇಹಿತರು ಚಂದ್ರಕಾಂತ್ ಅವರು. ಕಡಲ ಮಗೆ ಚಿತ್ರದಿಂದ ಎಷ್ಟೋ ಅದ್ಭುತವಾದ ಹಾಡುಗಳನ್ನು ಅವರಿಗೆ ಕನ್ನಡದಲ್ಲೂ ಹಾಡಿದ್ದೀನಿ, ತುಳುವಲ್ಲೂ ಹಾಡಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ನನಗೆ ತುಳು ಭಾಷೆ ಮಾತಾಡೋದಕ್ಕೆ ಅಷ್ಟು ಬರಲ್ಲ, ಬಟ್ ಆದರೆ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿರೋದಕ್ಕೆ ಸರ್ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಸೊ ಆ್ಯಂಡ್ ಈ ಹಾಡು ರಾಗ ಸಂಯೋಜನೆ ಐ ಥಿಂಕ್ ಈ ಒಂದು ಎರಡು ಅಂದರೆ ಸ್ಟಾರ್ಟಿಂಗ್ ಮ್ಯೂಸಿಕ್ ಒಂದು ಚೂರು ಕೇಳಿದ ತಕ್ಷಣವೇ ನನಗೆ ಆ್ಯಸ್ ಅ ಸಿಂಗರ್ ಆ್ಯಂಡ್ ಆಲ್ಸೋ ಒಂದು ರೀತಿ ಒಂದು ಭಕ್ತನಾಗಿ ಕೂಡ ಒಂದು 2 ಸೆಕೆಂಡಲ್ಲಿ ಆ ಮ್ಯೂಸಿಕ್ಕು ನಮ್ಮನ್ನು ಅಜ್ಜನ ಹತ್ರ ಕರ್ಕೊಂಡು ಹೋಗುತ್ತೆ ಅನ್ನೋದೇ ನನ್ನ ಒಂದು ಅಭಿಪ್ರಾಯ. ಸಾಹಿತಿ ಶಶಿರಾಜ್ ರಾವ್ ಕಾವೂರು, ಸಂಗೀತ ನಿರ್ದೇಶಕರು SP ಚಂದ್ರಕಾಂತ್, ಪ್ರಮುಖರು ಶ್ರೀ ಬಂಗೇರ, ರಾಘವೇಂದ್ರ ಕಾರಂತ್ ಸುದ್ದಿಗೋಷ್ಠಿಗೆ ಎತ್ತೇರು. ಸುದ್ದಿಗೊಂಚಲಿಗೆ ಸ್ವಾಗತ. ತಲಪಾಡಿ ದೇವಿಪುರ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಡ್ ತಲಪಾಡಿ ಶ್ರೀ ದುರ್ಗಾಪರಮೇಶ್ವರಿ ಅಸೋಸಿಯೇಟ್ಸ್ ಒತ್ತಿರ್ದು ಕಾಂಡೆ ಮಹಾಚಂಡಿಕಾ ಯಾಗ ಸೇವೆ, ಬಯ್ಯಡು ರಂಗಪೂಜೆ, ಅಷ್ಟಾವಧಾನ, ಬಲಿ ಉತ್ಸವ, ವಸಂತ ಪೂಜದ ವಿಶೇಷ ಪೂಜಾ ಸೇವೆಯನ್ನು ಅಪ್ಪೆಗೆ ಸಮರ್ಪಣೆ ಮಾಡ್ತಾರೆ. ತಲಪಾಡಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಕರ್ನಾಟಕ ಕೇರಳ ಗಡಿ ಭಾಗದ ಪುರಾಣ ಬೊಕ್ಕ ಇತಿಹಾಸ ಪ್ರಸಿದ್ಧಿ ಪಡೆಯಿನ ಕ್ಷೇತ್ರ. ಅತಿ ಪುರಾತನ ಆತೆ ಕಾಣಿಕತದ ಕ್ಷೇತ್ರ. ಇಂಚಿತ್ತಿ ಕ್ಷೇತ್ರಡು ತಲಪಾಡಿದ ಅಪ್ಪೆಗು ಮಹಾಚಂಡಿಕಾ ಯಾಗ, ರಂಗಪೂಜೆ, ಉತ್ಸವ ಬಲಿ, ಪೂತತೇರು, ಅಷ್ಟಾವಧಾನ ಸೇವೆ, ವಸಂತ ಪೂಜೆ, ಇಂಚಿತ್ತಿ ವಿಶೇಷ ಪೂಜಾ ಸೇವೆಯನ್ನು ಐತಾರ ಇಡೀ ದಿನ ನಡಪಾಯಿರು. ಕಾಂಡೆ ಮಹಾಚಂಡಿಕಾ ಯಾಗದ ವಿಶೇಷ ಸೇವೆಯನ್ನು ಸಮರ್ಪಣೆ ಮಾಡ್ತಾರೆ. ಬಯ್ಯಡು ಶ್ರೀ ಮಹಾಗಣಪತಿ ಸಾನ್ನಿಧ್ಯಡು ಬೊಕ್ಕ ಶ್ರೀ ದುರ್ಗಾಪರಮೇಶ್ವರಿ ಅಪ್ಪನ ಸಾನ್ನಿಧ್ಯಡು ರಂಗಪೂಜದ ಸೇವೆ ನಡಪಾಯಿರು. ಪ್ರಸಾದ
ಅವಿರ್ದ ಬೊಕ್ಕ ಬಲಿ ಉತ್ಸವ, ಅಷ್ಟಾವಧಾನ ಸೇವೆ, ಪೂತ ತೇರು, ವಸಂತ ಮಂಟಮೆ ಪೂಜದ ವಿಶೇಷ ಸೇವೆಲು ಭಕ್ತಿ ವಿಚಮನೆಡು ಅಪ್ಪೆಗೆ ಸಮರ್ಪಣೆಯಾಂಡು.
ತಲಪಾಡಿ ಕ್ಷೇತ್ರದ ತಂತ್ರಿಲು ವೇದಮೂರ್ತಿ ಬ್ರಹ್ಮಶ್ರೀ ದಿನೇಶ ಕೃಷ್ಣ ತಂತ್ರಿಲನ ಮಾರ್ಗದರ್ಶನ ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಗಣೇಶ್ ಭಟ್ರೇನ ಮುತಾಲಿಗೆಡು ಪುರೋಹಿತ ರತ್ನ ರಾಜ ಪುರೋಹಿತರು ವೇದಮೂರ್ತಿ ವಿದ್ವಾನ್ ಶ್ರೀ ವಿಷ್ಣುಮೂರ್ತಿ ಆಚಾರ್ಯರನ ಪೌರೋಹಿತ್ಯಡು ಪೂಜಾ ಸೇವೆಲ್ ನಡೆತದೆ. ಶ್ರೀ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಪದಾಧಿಕಾರಿಗಳು ಉಳಿದ 10 ಸಂಸ್ಥೆರು ಪರಿಸರದ ಪ್ರಮುಖರು ಭಕ್ತ ಬಂಧುಲು ಹೆಚ್ಚಿನ ಸಂಖ್ಯೆಯ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಶ್ರೀ ದುರ್ಗಾ ಪರಮೇಶ್ವರಿ ಅಸೋಸಿಯೇಟ್ಸ್ ತಲಪಾಡಿ ರೈ ಮಹಲ್ದ ರಾಮ್ ಮನೋಹರ್ ರೈ ಕೆಳಗಿನ ಕೋಟೆಕಾರ್ ಗುತ್ತದ ಕೃಷ್ಣ ಶೆಟ್ರು ತಲಪಾಡಿ ಮೇಗಿನ ಪಂಜಾಳ ಗುತ್ತದ ಪ್ರದೀಪ್ ಕಿಲ್ಲೆ ನೆತ್ತಿಲ ಬಾಳಿಕೆದ ವರದರಾಜ್ ಆಳ್ವ ಕಾರ್ಯಕ್ರಮದ ಮುತಾಲಿಕೆಳಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಚೇತನಾನಗರ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಸಂಧ್ಯಾ ಹರಿನಾಮ ಭಜನೆ ಸೋಮವಾರ 28ನೇ ದಿನಕ್ಕೆ ದುಂಬರಿದಂಡು ಕೊಲ್ಲೆ ಬ್ರಹ್ಮಶ್ರೀ ನಾರಾಯಣಗುರು ಧ್ಯಾನ ಮಂದಿರದಗಳು 28ನೇ ದಿನದ ಸಂಧ್ಯಾ ಭಜನೆ ನಡಪಾದು ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ 28ನೇ ದಿನದ ಸಂಧ್ಯಾ ಭಜನಾ ಕಾರ್ಯಕ್ರಮ ಸೋಮವಾರ ಬಯರ್ ನಡೆದನು. ಶ್ರೀಮತಿ ಕವಿತಾ ಎನ್ ಶೆಟ್ಟಿ ಬೊಕ್ಕ ಶ್ರೀ ನಾರಾಯಣ್ ಶೆಟ್ಟಿ ಬೀರಿ ಶ್ರೀ ವಸಂತಿ ವಿಶ್ವನಾಥ್ ಶೆಟ್ಟಿ ಕುಜುಮಗದ್ದೆ ಕುಂಪಲ ಶ್ರೀಮತಿ ವನಿತಾ ಬೊಕ್ಕ ಶ್ರೀ ಕಿಶೋರ್ ಮಾಡೂರು ಶ್ರೀಮತಿ ದಿವ್ಯಶ್ರೀ ಬೊಕ್ಕ ಶ್ರೀ ಶ್ರೀಕಾಂತ್ ಕುಜುಮಗದ್ದೆ ಕುಂಪಲ ಶ್ರೀಮತಿ ಪ್ರೀತಿಕಾ ಬೊಕ್ಕ ಶ್ರೀ ಸುಪ್ರೀತ್ ಕುಜುಮಗದ್ದೆ ಕುಂಪಲ ಶ್ರೀಮತಿ ವಿಮಲಾ ಬೊಕ್ಕ ಜೋಕ್ಲು ಆಶ್ರಯ ಕಾಲನಿ ಕುಂಪಲ ತುಡರ್ ಬೆಳಗಾಯರು.
ಅವಿರ್ದ ಬೊಕ್ಕ ಕೊಲ್ಯ ಶ್ರೀ ಬ್ರಹ್ಮಶ್ರೀ ನಾರಾಯಣಗುರು ಧ್ಯಾನ ಮಂದಿರದಕ್ಲು ಭಜನಾ ಕಾರ್ಯಕ್ರಮನ ನಡಪಾತ್ ಕೊರಿಯರು. ಸುದ್ದಿಗೊಂಚಲಿಗೆ ಸ್ವಾಗತ. ತಲಪಾಡಿ ದೇವಿಪುರ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಡ್ ಶ್ರೀ ದುರ್ಗಾಪರಮೇಶ್ವರಿ ಅಸೋಸಿಯೇಟ್ಸ್ದ ವಿಶೇಷ ಪೂಜಾ ಸೇವಾ ಸಂದರ್ಭಡ್ ಶ್ರೀ ದುರ್ಗಾಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲದ ಸುವರ್ಣ ಮಹೋತ್ಸವದ ಸರಣಿ ಕಾರ್ಯಕ್ರಮವಾದ ರಾಮಾಯಣ ರಸಪ್ರಶ್ನೆ ಕುಣಿತ ಭಜನೆ ಪಂತನ ನಡಪಾಯಿರು. ತಲಪಾಡಿ ದೇವಿಪುರ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಡ್ ಶ್ರೀ ದುರ್ಗಾಪರಮೇಶ್ವರಿ ಅಸೋಸಿಯೇಟ್ಸ್ ವತಿರ್ದು ಮಹಾಚಂಡಿಕಾಯಾಗ ರಂಗಪೂಜೆ ಅಷ್ಟಾವಧಾನ ಸೇವೆ ಪೂತತೇರು ಬಲಿ ಉತ್ಸವಾದಿ ವಿಶೇಷ ಸೇವೆಲು ಅಪ್ಪೆಗು ಸಮರ್ಪಣೆಯಾಂಡು. ಈ ಪೊರ್ತು ಕೈತಲ್ದ ಧಾರ್ಮಿಕ ಸಾಮಾಜಿಕ ಸೇವಾ ಸಂಘಟನೆ ಸುವರ್ಣ ಮಹೋತ್ಸವದ ಸಂಭ್ರಮನ ಆಚರಿಸಾವೊಂದುಪುನ ಶ್ರೀ ದುರ್ಗಾಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲದ ಮುತಾಲಿಕೆಡ್ ಶ್ರೀ ಕ್ಷೇತ್ರದ ಸಭಾಂಗಣಡ್ ರಾಮಾಯಣ ರಸಪ್ರಶ್ನೆ ಸ್ಪರ್ಧೆ ನಡಪಾಯಿರು. ಅಂಚೆನೆ ಮಧ್ಯಾಹ್ನ ಮಹಾಪೂಜೆದ ಬೊಕ್ಕ ಕುಡಿತ ಭಜನಾ ಪಂತಲ್ನ ಅಟನೆ ಮಲ್ದಿತ್ತೇರು.
ಶ್ರೀ ದುರ್ಗಾಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮದ ಮುತಾಲಿಗಿಡಿದ್ದರು. ಮುಖ್ಯದ ಬಂಧುಲೆ ಇಡಗ ಪೊಸಕೊರಲ ಇನಿತ ಸುದ್ದಿಗೊಂಚಲ ಮುಗಿತೊಂದಲ್ಲ ನಿರಂತರ ಸುದ್ದಿ ವಿಶೇಷತೆಗೆ ಅಪಲಾತ್ ಒಂದು ಪ್ಲೇ ಪೊಸಕೊರಲ್ 24/7